ಇವತ್ತಿನ ಅಧ್ಯಾಯ 11ನೇ ದಿನದ ಅಧ್ಯಾಯ ವಿಶ್ವರೂಪ ದರ್ಶನ ಅಥವಾ ವಿಶ್ವರೂಪ ದರ್ಶನ ಯೋಗ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಾಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಇಲ್ಲಿ ಹೇಳ್ತಾನೆ, ನನಗೆ ಎಲ್ಲಾ ಮೋಹಗಳು ನಾಶ ಆಗಿದೆ ಅಂತ. ಕೃಷ್ಣನ ದಯೆಯಿಂದ ಅರ್ಜುನ ಅವನು ಕೃಷ್ಣನ ಬಗ್ಗೆ ಎಲ್ಲವನ್ನೂ ವಿಶದವಾಗಿ ತಿಳಿದುಕೊಂಡಿದ್ದಾನೆ. ಅವನ ಐಶ್ವರ್ಯಗಳ ಬಗ್ಗೆ ನಿನ್ನೆ ಕೃಷ್ಣ ಸ್ವತಃ ಅರ್ಜುನನಿಗೆ ಹೇಳಿದ್ದಾನೆ. ಅವನ ಐಶ್ವರ್ಯಗಳು, ಸಿರಿಗಳು, ಅವನ ಶಕ್ತಿಗಳು, ಅವನು ಎಷ್ಟು ಕರುಣಾಮಯಿ, ಅವನು ಎಲ್ಲೆಲ್ಲ ಆವರಿಸಿದ್ದಾನೆ, ಎಲ್ಲವೂ ಅವನಿಂದಲೇ ಹೊರಹೊಮ್ಮಿದೆ ಎನ್ನುವ ಸತ್ಯ ಈಗ ಅರ್ಜುನನಿಗೆ ಮನದಟ್ಟಾಗಿದೆ. ಹಿಂದೆ ಮಹರ್ಷಿಗಳಿಂದ, ಗ್ರಂಥಗಳಿಂದ ಅರ್ಜುನ ಈ ಜ್ಞಾನವನ್ನು ಪಡೆದುಕೊಂಡಿದ್ದ. ಆದ್ರೆ ಈಗ ಸ್ವತಃ ಕೃಷ್ಣನೇ ಅವನಿಗೆ ಬಂದು ತಿಳಿಸಿದ್ದಾನೆ. ಅರ್ಜುನ ಹೇಳ್ತಾನೆ, ಹೇ ಕೃಷ್ಣ, ನೀನು ನೀಡಿದಂತಹ ಜ್ಞಾನದಿಂದ ನನ್ನ ಮೋಹವು ನಷ್ಟವಾಗಿದೆ. ನಿನ್ನ ಕೃಪೆಯಿಂದ ಇದು ಸಾಧ್ಯವಾಗಿದೆ. ಯಾಕೆಂದ್ರೆ ಭಕ್ತರಾಗದೆ ನಾವು ಭಕ್ತರಾಗಿ ಶರಣಾಗದೆ ಈ ಜ್ಞಾನ ಸಿಗುವುದಿಲ್ಲ. ಆದ್ದರಿಂದ ಅರ್ಜುನನಂತಹ ಶರಣಾಗತನಾದ ಆತ್ಮಕ್ಕೆ ಈ ಜ್ಞಾನ ಸಿಕ್ಕಿದೆ. ಕೃಷ್ಣ ಕರುಣೆ ತೋರಿ ಅಂತಹ ಜ್ಞಾನವನ್ನು ದಯಪಾಲಿಸ್ತಾ ಇದ್ದಾನೆ. ಅರ್ಜುನನಿಗೀಗ ಜ್ಞಾನೋದಯ ಆಗಿದೆ. ಹಾಗೆ ಅವನ ಮೋಹಪಾಶಗಳೆಲ್ಲ ಕಳಚಿ ಹೋಗಿದೆ. ಹಾಗೆ ನಮ್ಮ ಮೋಹಪಾಶಗಳು ಕೂಡ ನಾಶ ಆಗ್ಬೇಕಿದ್ರೆ, ನಮಗೂ ಜ್ಞಾನೋದಯ ಆಗ್ಬೇಕಿದ್ರೆ ನಾವು ಕೂಡ ಅರ್ಜುನನ ರೀತಿಯೇ ಶರಣಾಗತರಾಗ್ಬೇಕು. ಅರ್ಜುನ ನಡೆದ ದಾರಿಯಲ್ಲಿ ನಾವು ಕೂಡ ನಡಿಬೇಕು. ಹಿಂದೆ ಅನೇಕ ಸಲ ಕೃಷ್ಣ ಹೇಳಿದಾನೆ, ಈ ಜ್ಞಾನ ನಿನ್ನ ಪ್ರಯೋಜನಕ್ಕಾಗಿ ಅಂತ. ಇದರಿಂದ ಕೃಷ್ಣನಿಗೇನು ಆಗ್ಬೇಕಾಗಿಲ್ಲ, ಆದ್ರೆ ನಮ್ಮ ಪ್ರಯೋಜನಕ್ಕಾಗಿ, ಅರ್ಜುನನ ಮೂಲಕ ನಮ್ಮ ಪ್ರಯೋಜನಕ್ಕಾಗಿ ಕೃಷ್ಣ ಈ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಇದರಿಂದ ಅರ್ಜುನನಿಗೆ ಅವನ ಕುಟುಂಬದ ಮೇಲಿದ್ದ, ಅವನ ಪರಿವಾರದ ಮೇಲಿದ್ದಂತಹ ಮೋಹ ಎಲ್ಲ ಕರಗಿ ಹೋಗಿದೆ. ನನ್ನ ಮೋಹವು ಇದರಿಂದ ನಾಶವಾಗಿದೆ ಅಂತ ಅರ್ಜುನ ಹೇಳ್ತಾನೆ. ಭವಾಪ್ಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತತ್ವಃ ಕಮಲಪತ್ರಾಕ್ಷ ಮಹಾತ್ಮಾಮಪಿ ಛಾವ್ಯಯಂ. ನಿನ್ನನ್ನು ನಾನು ಅರ್ಥ ಮಾಡಿ, ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಇಲ್ಲಿ ನಿನ್ನನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳ್ತಾನೆ. ಕೃಷ್ಣನ ಊಹಾತೀತ ಶಕ್ತಿಗಳ ಬಗ್ಗೆ ಅರ್ಜುನನಿಗೀಗ ಅರಿವಾಗಿದೆ. ಅವನ ಐಶ್ವರ್ಯಗಳ ಬಗ್ಗೆ ಅರಿವಾಗಿದೆ. ಅವನು ಎಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದಾನೆ, ಯಾವ ರೀತಿ ವ್ಯಾಪಿಸಿಕೊಂಡಿದ್ದಾನೆ ಈ ಐಹಿಕ ಜಗತ್ತನ್ನು ಅಂತ ಹೇಳುದು ಅರ್ಜುನನಿಗೆ ಇಲ್ಲಿ ಮನದಟ್ಟಾಗಿದೆ. ಏವಮೇತತ್ ಯತತ್ವಾ ಮಹಾತ್ಮಾನಾಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಅರ್ಜುನನಿಗೆ, ಪರಮ ಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಅರ್ಜುನನಿಗೆ ಈಗ ಕೃಷ್ಣನು ತನ್ನನ್ನು ತಾನು ವರ್ಣಿಸಿಕೊಂಡ ರೀತಿಯಲ್ಲಿ ನೋಡುವಂತಹ ಮನಸ್ಸಾಗಿದೆ. ಎಲ್ಲದರಲ್ಲೂ ನಾನಿದ್ದೇನೆ ಅಂತ ಕೃಷ್ಣ ಹೇಳಿದಾನೆ. ಅದನ್ನು ಕಣ್ಣಾರೆ ನೋಡುವಂತಹ ಅಭಿಲಾಷೆ ಈಗ ಅರ್ಜುನನಿಗೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣ ಯಾಕೆ ವಿಶ್ವರೂಪವನ್ನು ತೋರಿಸ್ತಾನೆ? ವಿಶ್ವರೂಪವನ್ನು ನೋಡುವ ಮನಸ್ಸು ಅರ್ಜುನನಿಗಿದೆಯೋ ಇಲ್ಲೋ, ಆದ್ರೆ ನಮ್ಮ ಈ ಕಲಿಯುಗಕ್ಕೆ ಇದು ಅತ್ಯಂತ ಮಹತ್ವಪೂರ್ಣ.
ಯಾಕೆಂದ್ರೆ ಕಲಿಯುಗ ಹೇಳಿ ಕೇಳಿ ಮೂರ್ಖರ ಯುಗ. ಇಲ್ಲಿಯ ಕಲಿಯುಗದ ಜನರೆಲ್ಲ ಮಂದಮತಿಗಳು, ಮೂರ್ಖರು. ಅಂತಹ ಮೂರ್ಖರನ್ನು ಮತ್ತಷ್ಟು ಮೂರ್ಖರನ್ನಾಗಿಸ್ಲಿಕ್ಕೆ ಅನೇಕ ಮಂದಿ ದೇವತೆಗಳ ಜನ್ಮವೆತ್ತಿ ಬರ್ತಾರಂತೆ. ನಾನು ಅಂತಹ ದೇವರು, ನಾನು ಇಂತಹ ದೇವರ ಜನ್ಮವೆತ್ತಿ ಬಂದಿದ್ದೇನೆ, ಅವರ ಅವತಾರ ನಾನು, ಇಂತಹ ದೇವರ ಅವತಾರ ನಾನು ಅಂತ ಹೇಳಿಕೊಂಡು ಅನೇಕ ಜನರು ನಮ್ಮನ್ನು ಮೂರ್ಖರನ್ನಾಗಿಸ್ಲಿಕ್ಕೆ ಬರ್ತಾರೆ. ಕೃಷ್ಣನಿಗೆ ಗೊತ್ತಿತ್ತು ಕಲಿಯುಗದಲ್ಲಿ ಈ ರೀತಿಯ ನಾಟಕಗಳೆಲ್ಲ ನಡೀಲಿಕ್ಕಿದೆ ಅಂತ. ಕಲಿಯುಗದಲ್ಲಿ ಧರ್ಮದ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಜನರನ್ನು ಧರ್ಮದ ಹೆಸರಲ್ಲಿ ಮೂರ್ಖರನ್ನಾಗಿಸುವುದು ಬಹಳ ಸುಲಭ. ಕಲಿಯುಗದಲ್ಲಿ ಅಂತಹ ಕೆಲಸಗಳು ಬೇಕಾದಷ್ಟು ನಡೀತಾ ಇದೆ. ಇಲ್ಲಿ ಅನೇಕರು ನಾವು ಬೇರೆ ಬೇರೆ ದೇವತೆಗಳ ಅವತಾರವೆತ್ತಿದ್ದೇವೆ ಅಂತ ಹೇಳಿ ಚಮತ್ಕಾರದ ಮಾತುಗಳಿಂದ ನಮ್ಮನ್ನು, ಅಲಂಕಾರಿಕ ಮಾತುಗಳಿಂದ ನಮ್ಮನ್ನು ವಂಚಿಸುತ್ತಾ ಇದ್ದಾರೆ. ಕೃಷ್ಣನಿಗೆ ಕಲಿಯುಗದ ಜನರ ಬುದ್ಧಿ ತಿಳಿದಿದ್ರಿಂದ ಅವನು ವಿಶ್ವರೂಪ ದರ್ಶನ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ನಾವು ಕೂಡ ಯಾರು ತಮ್ಮನ್ನು ತಾವು ದೇವರು ಅಂತ ಹೇಳಿದ್ರೆ, ಕರೆದುಕೊಂಡ್ರೆ ಅಥವಾ ಹಾಗೆಂತ ಅವರು ಪ್ರಖ್ಯಾಪಿಸಿಕೊಂಡ್ರೆ ನಾವು ಕೂಡ ಅವರನ್ನು ಕೇಳಬಹುದು, ಹಾಗಿದ್ರೆ ಕೃಷ್ಣ ತೋರಿಸಿದ ಹಾಗೆ ವಿಶ್ವರೂಪವನ್ನು ತೋರಿಸಿ ಅಂತ. ಶಿವನ ಅವತಾರವು ತಾವು ಅಂತ ಹೇಳಿಕೊಂಡ್ರೆ ಶಿವನ ಹಾಗೆ ವಿಷವನ್ನು ಕುಡಿದು ನೀಲಕಂಠರಾಗಿ ನೀವು ಅಂತ ಕೇಳ್ಕೊಳ್ಬಹುದು. ಇದರಿಂದ ಅವರ ನಿಜ ಬಣ್ಣ ಬಯಲಾಗ್ತದೆ ವಿನಃ ಬೇರೇನೂ ಸಾಧನೆ ಆಗುದಿಲ್ಲ. ಆದ್ರೂ ಯಾರು ಕೂಡ ಕೃಷ್ಣನ ಹಾಗೆ ಗಿರಿ ಗೋವರ್ಧನವನ್ನು ಎತ್ತಲಾರರು, ಯಾರು ಕೂಡ ಪೂತನ ಸಂಹಾರವನ್ನು ಮಾಡಲಾರರು. ಆದ್ರಿಂದ ಕೃಷ್ಣನನ್ನು ಬಿಡಿ ಬೇರೆ ಯಾವ ದೇವತೆಗಳನ್ನ ಅವತಾರವನ್ನು ಕೂಡ ಯಾರು ಕಲಿಯುಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೆಲಸಗಳನ್ನು, ಅಸಾಧಾರಣ ಕೆಲಸಗಳನ್ನು ಯಾವ ಸಾಮಾನ್ಯ ಮನುಷ್ಯನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಗುರುಗಳನ್ನು ಆರಿಸುವಾಗ ಎಚ್ಚರದಿಂದಿರಬೇಕು. ಅವರು ಯಾವುದೇ ಪರಂಪರೆಗೆ ಸಲ್ಲುವುದಿಲ್ಲ ಅಂತ ಅಂದ ಮೇಲೆ ಅವರು ಯಾವುದೇ ಶಾಸ್ತ್ರಗಳ ಆಧಾರವಿಲ್ಲದೆ ಪ್ರವಚನಗಳನ್ನು ನೀಡ್ತಾರೆ ಅಂತ ಇದ್ರೆ ನಾವು ಅಂತವರಿಂದ ದೂರ ಇರುವುದೇ ಲೇಸು. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೈಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಓ ಪ್ರಭುವೆ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಅರ್ಜುನ ಕೃಷ್ಣನಲ್ಲಿ ಕೇಳಿಕೊಳ್ತಾನೆ ಇಲ್ಲಿ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ನನಗೆ ಅದರ ದರ್ಶನ ಭಾಗ್ಯವನ್ನು ಕೊಡು ಎಂದು ಕೇಳ್ತಾನೆ. ಇಲ್ಲಿ ವಿಶ್ವರೂಪ ತೋರಿಸು ಅಂತ ಹೇಳಿ ಆಜ್ಞೆ ಮಾಡ್ತಾ ಇಲ್ಲ ಅರ್ಜುನ ಅದರ ಬದಲಾಗಿ ಅರ್ಜುನ ತೋರಿಸುವೆಯಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಂಗಲಾಚುತ್ತಾ ಇದ್ದಾನೆ. ಈ ಚಿತ್ರದಲ್ಲಿ ನೋಡ್ಬೋದು ನೀವು ಕೃಷ್ಣನ ಹತ್ರ ಅರ್ಜುನ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯಾವ ರೀತಿ ಅಂಗಲಾಚುತ್ತಾ ಇದ್ದಾನೆ ಅಂತ. ಆದ್ರಿಂದ ನಾವು ಕೂಡ ದೇವರನ್ನು ಪ್ರಶ್ನಿಸಿ ಯಾವ ಜ್ಞಾನವನ್ನು ಪಡೆಯಲಾರೆವು. ಗುರುಗಳನ್ನು ನಾವು ಗುರುಗಳ ಮೂಲಕ, ಗುರುಗಳ ಸೇವೆ ಮಾಡುವುದರ ಮೂಲಕ, ಅವರಿಗೆ ನಮಸ್ಕಾರ ಮಾಡುವ ಮೂಲಕ ನಾವು ಅವರಿಗೆ ವಂದಿಸುತ್ತಾ ನಾವು ಈ ಜ್ಞಾನವನ್ನು ಪಡೆಯಬಹುದೇ ವಿನಃ ಯಾವುದೇ ರೀತಿಯ ಪ್ರಶ್ನೆ ಅಂದ್ರೆ ಆಜ್ಞೆ ಮಾಡುವುದರ ಮೂಲಕ ನಾವು ಇದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಭಗವಾನ್ ವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಹೃದಯ ಮಗನಾದ ನನ್ನ ಪ್ರೀತಿಯ ಅರ್ಜುನ,
ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಹೀಗೆ ಹೇಳಿ ಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಭೌತಿಕ ಪ್ರಕೃತಿಯಲ್ಲಿ ಪ್ರಕಟವಾಗಿರುವಂತಹ ಮತ್ತು ಅಪ್ರಕಟಿತವಾದಂತಹ ಏನೆಲ್ಲ ಇದೆಯೋ ಅದೆಲ್ಲವೂ ವಿಶ್ವರೂಪದಲ್ಲಿತ್ತು. ಸಾಮಾನ್ಯ ಮನುಷ್ಯರು ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಕ್ತಿಯನ್ನು ಕೂಡ ಭಗವಂತನೇ ನಮ್ಗೆ ಕೊಡ್ಬೇಕಷ್ಟೇ. ಇಹೈಕಸ್ತಂ ಜಗತ್ ಕೃಷ್ಣಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಹೆಚ್ಚಾನ್ಯತ್ ದೃಷ್ಟುಮಿಚ್ಛಸಿ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ, ಮುಂದೆ ಏನೇನನ್ನು ನೋಡಲು ಬಯಸುವೆಯೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇದೆ. ಕೃಷ್ಣನ ದಯೆಯಿಂದ ಅರ್ಜುನ ಎಲ್ಲವನ್ನು ಕುಳಿತದಲ್ಲಿ ನೋಡ್ತಾ ಇದ್ದಾನೆ. ಭೂತ, ಭವಿಷ್ಯ, ವರ್ತಮಾನ ಎಲ್ಲವನ್ನು ಅವನು ಈಗ ಆದಂತಹದ್ದು, ಈಗ ನಡೆಯುವಂತಹ, ಹಿಂದೆ ಆದದ್ದು, ಈಗ ನಡೆಯುವಂತಹದ್ದು, ಮುಂದೆ ನಡೆಯುವಂತಹದ್ದು ಎಲ್ಲವನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಅರ್ಜುನ ಎಲ್ಲವನ್ನು ಕಾಣಬಲ್ಲವನಾಗಿದ್ದಾನೆ. ಈಗ ಅಂತಹ ಶಕ್ತಿಯನ್ನು, ಅಂತಹ ಕಣ್ಣನ್ನು ಕೂಡ, ದಿವ್ಯ ಕಣ್ಣನ್ನು ಕೂಡ ಅರ್ಜುನನಿಗೆ ದಯಪಾಲಿಸಿದ್ದಾನೆ. ನತು ಮಾಂ ಶಕ್ಯಸೆ ದೃಷ್ಟು ಮೇನೇನೈವ ಸಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರ್ಯಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದ್ದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆ ವಿಶ್ವ ರೂಪವನ್ನು ನೋಡುವಂತಹ ದಿವ್ಯ ಕಣ್ಣುಗಳನ್ನು ಪರಮಾತ್ಮ ಅರ್ಜುನನಿಗೆ ದಯಪಾಲಿಸಿದ್ದಾನೆ. ಕೃಷ್ಣನ ವಿಶ್ವರೂಪ ಅಷ್ಟೇನೂ ಪ್ರಾಮುಖ್ಯವಲ್ಲ, ಆದ್ರೆ ಅರ್ಜುನ ನೋಡಬೇಕು ಅಂತ ಬಯಸಿದ್ದಾನೆ. ಒಬ್ಬ ಭಕ್ತನ ಆಸೆಯನ್ನು ಪೂರೈಸುವುದು ಭಗವಂತನ ಕರ್ತವ್ಯ ಇಲ್ಲಿ. ಅಂತಹ ಅಂತರಂಗದ ಭಕ್ತ ಈಗ ಅರ್ಜುನ. ಅವನ ಆಸೆಯನ್ನು ಈಡೇರಿಸಲು ಭಗವಂತ ವಿಶ್ವರೂಪ ದರ್ಶನ ಮಾಡ್ತಾ ಇದ್ದಾನೆ. ಆದ್ರೂ ಯಾಕೆ ಅರ್ಜುನ ನೋಡ ಬಯಸಿದ ಅಂತ ಹೇಳುವ ವಿಚಾರಕ್ಕೋಸ್ಕರ ಇಲ್ಲಿ ವಿಶ್ವರೂಪ ದರ್ಶನ ಕೊಡ್ತಾ ಇದ್ದಾನೆ. ಬೇರೆಲ್ಲಿಯೂ ಕೃಷ್ಣ ವಿಶ್ವರೂಪ ದರ್ಶನ ಕೊಡುವುದಿಲ್ಲ, ಬೇರೆ ಯಾರಿಗೂ ವಿಶ್ವರೂಪ ದರ್ಶನವನ್ನು ತೋರಿಸುವುದಿಲ್ಲ ಕೃಷ್ಣ. ನಮಗಿದು ಅಗತ್ಯ. ಯಾಕೆ ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಜನರು ಕೃಷ್ಣ ದೇವರು ಹೌದೋ ಅಲ್ವೋ ಅಂತ ಹೇಳುವ ಸಂದೇಹದಿಂದಲೇ ನೋಡ್ತಾರೆ. ಅಂತವರಿಗೆ ಇದು ಬಹಳ ಮುಖ್ಯ. ಸಂಜಯ ವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರ್ಯಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು, ದೇವೋತ್ತಮ ಪುರುಷನು, ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸಂಜಯ ಧೃತರಾಷ್ಟ್ರನ ಸಲಹೆಗಾರ ಮತ್ತು ಸಾರಥಿ. ಅವನಿಗೆ ವ್ಯಾಸರ ದಯೆಯಿಂದಾಗಿ ಕುರುಕ್ಷೇತ್ರದಲ್ಲಿ ಏನ್ ನಡೆಯುತ್ತಿದೆಯೋ ಅದನ್ನು ಕಾಣುವಂತಹ ಭಾಗ್ಯ ಸಿಕ್ಕಿದೆ. ಯಾಕೆಂದ್ರೆ ಧೃತರಾಷ್ಟ್ರ ಕುರುಡ, ಅವನಿಗೆ ಯುದ್ಧದಲ್ಲಿ ಪಾಲ್ಗೊಳ್ಳಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಕುರುಡ, ಅವನು ಯುದ್ಧರಂಗಕ್ಕೆ ಹೋಗಲಾರ. ಆದ್ರೆ ಯುದ್ಧರಂಗದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳುವಂತಹದ್ದು ಅವನಿಗೆ ಬೇಕಾಗಿದೆ. ಯಾಕೆಂದ್ರೆ ಅವನ ಮಕ್ಕಳು ಮತ್ತು ಪಾಂಡವರಲ್ಲಿ ಯುದ್ಧಕ್ಕೆ ಸೇರಿದ್ದಾರೆ. ಆಗ ವ್ಯಾಸದೇವರು ಬರ್ತಾರೆ ಅಲ್ಲಿ. ಆಗ ಅವನು ಧೃತರಾಷ್ಟ್ರ ಕೇಳ್ತಾನೆ, ನನಗೆ ಯುದ್ಧದಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡ್ಬೇಕು, ಅರಿತುಕೊಳ್ಬೇಕು ಅಂತ ಹೇಳುವಾಗ ವ್ಯಾಸರ ಶಿಷ್ಯನಾದ, ವ್ಯಾಸರ ಭಕ್ತನಾದ, ಕೃಷ್ಣನ ಭಕ್ತನಾದಂತಹ ಸಂಜಯನಿಗೆ ಆ ಭಾಗ್ಯವನ್ನು ಒದಗಿಸ್ತಾರೆ ವ್ಯಾಸದೇವರು. ಆದ್ರಿಂದ ಅಲ್ಲಿ ನಡೆಯುತ್ತಿರುವಂತಹ ಆ ವಿಚಿತ್ರ ವಿದ್ಯಮಾನ ಏನಿದೆ, ಭಗವಂತನ ವಿಶ್ವರೂಪ ದರ್ಶನ ಅರ್ಜುನನನ್ನು ಬಿಟ್ಟು ಸಂಜಯನಿಗೆ ಮಾತ್ರ ಕಾಣ್ತಿತ್ತು.
ಗೀತೋಪದೇಶ ಅರ್ಜುನನಿಗೆ ಬಿಟ್ಟು ಸಂಜಯನಿಗೆ ಮಾತ್ರ ಕೇಳುತ್ತಿತ್ತು. ಅಂತಹ ಪುಣ್ಯಾತ್ಮ ಸಂಜಯ. ಈಗ ಅರ್ಜುನ ವಿಶ್ವರೂಪ ದರ್ಶನ ಮಾಡ್ತಾ ಇದ್ದಾನೆ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯದ ಆಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪತ್ತಿತಾ ಯದಿ ಭಾಸದೃಶೀ ಸಾ ಸ್ಯಾದ್ಭಾಸ್ತಸ್ಯ ಮಹಾತ್ಮನಃ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಅರ್ಜುನ ಕಾಣುವಂತಹ ದೃಶ್ಯಗಳನ್ನು ಇಲ್ಲಿ ನಾವು ಓದ್ತಾ ಇದ್ದೇವೆ. ಅರ್ಜುನ ಏನೆಲ್ಲ ಕಾಣ್ತಾ ಇದ್ದಾನೆ ವಿಶ್ವರೂಪದಲ್ಲಿ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಂತಹ ಪ್ರಭೆ ಅಲ್ಲಿ ಉದಿಸಿದೆ. ಲಕ್ಷಾಂತರ ಸೂರ್ಯರು ಉದಿಸಿದ್ರೆ ಎಂತಹ ಪ್ರಭೆ ಇರ್ಬೋದು. ನಮ್ಗೆ ಒಂದು ಸೂರ್ಯನ ಪ್ರಭೆಯನ್ನೇ ಕೆಲವು ಸಲ ತಡೆದುಕೊಳ್ಳಿಕ್ ಆಗುದಿಲ್ಲ. ಅಂತಹ ಸಮಯದಲ್ಲಿ ಲಕ್ಷಾಂತರ ಸೂರ್ಯರು ಉದಿಸಿದ್ದರೆ ಅಂತಹ ಪ್ರಭೆ ಹೇಗಿರ್ಬೋದು. ಅಂತಹ ತೇಜಸ್ಸನ್ನು ಹೋಲ್ತಾ ಇತ್ತು ಆ ವಿಶ್ವರೂಪ. ಕೃಷ್ಣ ವಿಶ್ವರೂಪವನ್ನು ತೋರಿಸುವಾಗ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ರಥದಲ್ಲಿ ಕುಳಿತಿದ್ರು. ನೀವು ಈ ಚಿತ್ರದಲ್ಲಿ ಕಾಣಬಹುದು. ಅದನ್ನು ನೋಡುವಂತಹ ಭಾಗ್ಯ ರಣರಂಗದಲ್ಲಿ ನೆರೆದ ಯಾರಿಗೂ ಸಿಕ್ಲಿಲ್ಲ. ಸಂಜಯನಿಗೆ ಮತ್ತು ಅರ್ಜುನನಿಗೆ ಮಾತ್ರ ಅಂತಹ ಭಾಗ್ಯ ಲಭಿಸಿತ್ತು. ಯಾರಿಗೂ ರಣರಂಗದಲ್ಲಿ ನೆರೆದಂತಹ ಯಾರಿಗೂ ಕೃಷ್ಣ ಅರ್ಜುನರ ಮಧ್ಯೆ ಏನಾಗ್ತದೆ ಅಂತ ಹೇಳುದು ಗೊತ್ತಾಗ್ತಾ ಇರ್ಲಿಲ್ಲ, ಅರ್ಥವಾಗ್ತಿರ್ಲಿಲ್ಲ. ಅಂತ ಒಂದು ಸನ್ನಿವೇಶ ಅಲ್ಲಿ ಇತ್ತು. ತತ್ರೈಕಸ್ತಂ ಜಗತ್ ಕೃಷ್ಣಂ ಪ್ರವಿಭಕ್ತಮನೇಕಥಾ ಅಪಶ್ಯೇದ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಪ್ರಭುವಿನ ವಿಶ್ವರೂಪದಲ್ಲಿ ಎಲ್ಲವನ್ನೂ ಒಂದೇ ಕಡೆ ನೋಡ್ತಾ ಇದ್ದಾನೆ ಅರ್ಜುನ. ಸಹಸ್ರ ಭಾಗಗಳಿದ್ರೂ ಕೂಡ ಅನೇಕ ವಿಸ್ತರಣೆಗಳು ಇದ್ರೂ ಕೂಡ ಅದನ್ನು ಒಂದೇ ಸ್ಥಳದಲ್ಲಿ ಅರ್ಜುನ ಭಗವಂತನ ವಿಶ್ವರೂಪದಲ್ಲಿ ಕಾಣ್ತಾ ಇದ್ದಾನೆ. ತತಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಧೃತಾಂಜಲಿರಭಾಷತ. ಅನಂತರ ದಿಗ್ಭ್ರಮೆಯಿಂದ, ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸ್ತಾನೆ. ಕೃಷ್ಣನ ಈ ವಿಶ್ವರೂಪ ದರ್ಶನದಿಂದ ಅರ್ಜುನ ಭ್ರಮಿತನಾಗ್ತಾನೆ. ಅವನು ಒಂದು ರೀತಿಯ ಭ್ರಮೆಯಿಂದ ಕೂಡಿದಂತಹ ಸನ್ನಿವೇಶದಲ್ಲಿ ಇರ್ತಾನೆ. ಮೊದಲು ಈ ವಿಶ್ವರೂಪ ದರ್ಶನಕ್ಕಿಂತ ಮೊದಲು ಕೃಷ್ಣ ಮತ್ತು ಅರ್ಜುನನ ಸಂಬಂಧ ಸ್ನೇಹದ್ದಾಗಿತ್ತು, ಗೆಳೆತನ, ಅವರ ಮಧ್ಯದಲ್ಲಿ ಗೆಳೆತನ ಇತ್ತು. ಈಗ ಅರ್ಜುನ ಕೃಷ್ಣನನ್ನು ಬಹಳ ಗೌರವದಿಂದ ನೋಡ್ತಾ ಇದ್ದಾನೆ. ಯಾವ ರೀತಿ ದೀನನಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ.
ಕೃಷ್ಣ ಅವನ ಬಗ್ಗೆ ಅವನು ಹೇಳಿಕೊಂಡಿದ್ದಾನೆ, ಕಳೆದ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಅದನ್ನು ಅರ್ಜುನ ಇಲ್ಲಿ ಕಣ್ಣವರೇ ನೋಡ್ತಾ ಇದ್ದಾನೆ. ಅವನಿಗೆ ಅರ್ಥ ಆಗಿದೆ, ಕೃಷ್ಣನಿಗೂ ಮತ್ತು ನನಗೂ ಬಹಳ ವ್ಯತ್ಯಾಸವಿದೆ, ಅಗಾಧವಾದಂತಹ ವ್ಯತ್ಯಾಸ ಇದೆ ಅಂತ ಹೇಳಿ ಅರ್ಥ ಆಗ್ತಾ ಇದೆ. ಆದ್ರಿಂದ ಅರ್ಜುನ ಕೈ ಮುಗಿದು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾನೆ ಇಲ್ಲಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸಕ್ತಂ ಋಷೀಂ ಚ ಸರ್ವಾನ್ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳ ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಅರ್ಜುನ ಈಗ ಕೃಷ್ಣನಲ್ಲಿ ಸರ್ವವನ್ನು ಕಾಣ್ತಾ ಇದ್ದಾನೆ. ಇಡೀ ಬ್ರಹ್ಮಾಂಡವನ್ನು ಅವನು ನೋಡ್ತಾ ಇದ್ದಾನೆ ವಿಶ್ವರೂಪದಲ್ಲಿ. ಬ್ರಹ್ಮನನ್ನು, ಋಷಿಗಳನ್ನು, ಶಿವನನ್ನು, ನಾಗನನ್ನು ಎಲ್ಲರನ್ನು ಅವನು ಕಾಣ್ತಾ ಇದ್ದಾನೆ ಮತ್ತು ಸ್ತೋತ್ರ ಮಾಡ್ತಾ ಇದ್ದಾನೆ. ಅರ್ಜುನ ಏನೆಲ್ಲ ಕಾಣ್ತಾ ಇದ್ದೆ, ಅವನಿಗೆ ಕಾಣ್ತಾ ಇದೆ ಅಂತ ಹೇಳುವುದನ್ನು ಅವನು ಮುಂದೆ ಹೇಳ್ತಾನೆ. ಅನೇಕ ಬಾಹೂದ ಉದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಕೃಷ್ಣ ಹೇಳಿದಾನೆ ಅಲ್ವಾ, ನನಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಮಧ್ಯ ಇಲ್ಲ ಅಂತ. ಅದನ್ನು ಅರ್ಜುನ ಇಲ್ಲಿ ಕಣ್ಣಾರೆ ನೋಡ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾ ದೀಪ್ತ ಅನಲ ಅರ್ಕದ್ಯುತಿಂ ಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಬಹಳ ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ ಮತ್ತು ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಇದನ್ನು ನಮ್ಮ ಮಾತುಗಳಿಂದ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದರು ಏನ್ ಬರೆದಿದ್ದಾರೋ ಅದನ್ನು ನಾನಿಲ್ಲಿ ಓದ್ತಾ ಇದ್ದೇನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮ ಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿಲಕ್ಷವು, ನೀನು ಎಲ್ಲಾ ವಿಶ್ವದ ಕಟ್ಟ ಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು ಎಂದು ನನ್ನ ಅಭಿಪ್ರಾಯ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದಿ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಮೂರೂ ಲೋಕಗಳು ಭಯಗೊಂಡಿದೆ. ಯಾಕೆಂತ ಹೇಳಿದ್ರೆ ಇದು ವಿಶ್ವರೂಪ ಮೊದಲನೇದಾಗಿ ಕಾಣುವಂತಹದ್ದು ಆ ಯುಗದಲ್ಲಿ. ಆದ್ರಿಂದ ಎಲ್ಲಾ ದೇವತೆಗಳು, ಮೂರು ಲೋಕಗಳು ಕೂಡ ಭಯಗೊಂಡಿದೆ ಅಂತ ಅರ್ಜುನ ಹೇಳ್ತಾನೆ. ಅಮೀಹಿತ್ವಾಂ ಸುರಸಂಗಾ ವಿಶಂತಿ ಕೇಚಿತ್ ಪೀತಾಃ ಪ್ರಾಂಜಲಯೋ ಗೃಣಂತಿ ಸ್ತುತಿಕ್ತಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿಂ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ.
ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಕೃಷ್ಣ ದೇವತೆಗಳು ಋಷಿಗಳು ಎಲ್ಲ ಯಾವ ರೀತಿ ಕೃಷ್ಣನನ್ನು ಪ್ರಾರ್ಥನೆ ಮಾಡುತ್ತಾ ಅವನಿಗೆ ಶರಣಾಗ್ತಾ ಇದ್ದಾರೆ, ಅವನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳುವುದನ್ನು ಹೇಳ್ತಾನೆ ಇಲ್ಲಿ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹು ರೂಪಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವತಿತಾಸ್ತತಾಹಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನೂ ಭಯಗೊಂಡಿದ್ದೇನೆ. ಅರ್ಜುನ ಭಯಭೀತನಾಗಿದ್ದಾನೆ. ಅವನು ಮಾತ್ರ ಅಲ್ಲ, ಎಲ್ಲಾ ಲೋಕಗಳು, ದೇವತೆಗಳನ್ನು ಒಳಗೊಂಡಂತಹ ಎಲ್ಲಾ ಲೋಕಗಳು ಕೂಡ ಕೃಷ್ಣನ ಈ ಭಯಂಕರ ರೂಪವನ್ನು ಕಂಡು ಭಯಭೀತಗೊಂಡಿದ್ದಾರೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ಯಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವತಿತ್ತಾಂತರಾತ್ಮ ಧೃತಿನ್ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನಿನ್ನ ಕೃತಿಯನ್ನಾಗಲಿ ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಅರ್ಜುನ ಈಗ ಭಯಭೀತನಾಗಿದ್ದಾನೆ, ಅವನು ರೋಮಾಂಚನಗೊಂಡಿದ್ದಾನೆ. ಅವನಿಗೆ ರಥದಲ್ಲಿ ಕುಳಿತು ಅವನು ಚಡಬಡಿಸ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ, ನನ್ನ ಮುಂದಿರುವ ಕೃಷ್ಣನೇ ಈ ರೀತಿಯ ರೂಪವನ್ನು ತಾಳಿದ್ದಾನೆಯೇ ಹೇಳುವಂತಹ ಇಂತಹ ಒಂದು ಗಂಭೀರವಾದ ಮುಖ ಉಂಟು ಕೃಷ್ಣನಿಗೆ ಅಂತ ಹೇಳುವುದು ಅವನಿಗೆ ಈಗ ಅರ್ಥ ಆಗ್ತಾ ಇದೆ. ಆದ್ರಿಂದ ಅವನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಅವನು ಸಮಚಿತ್ತವನ್ನು ಉಳಿಸಿಕೊಳ್ಳಲಾರದೆ ಹೋರಾಡ್ತಾ ಇದ್ದಾನೆ, ಭಯದಿಂದ ಹೋರಾಡ್ತಾ ಇದ್ದಾನೆ. ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈ ಭೀಷ್ಮೋ ದ್ರೋಣಃ ಸೂತಪುತ್ರಾಸ್ತತೌಸೌ ಸಹಸ್ಮಾದೀಯೈರಪಿ ಯೋಧಮುಖೈ ವಕ್ತ್ರಾಣಿ ತ್ವೇ ತ್ವರಾಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶಾಂತರೇಷು ಸಂದೈಷ್ಯಂತೆ ಚೂರ್ಣಿತೈರುತ್ತಮಾಂಗೈ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವನ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರವಾದ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಅರ್ಜುನ ಈಗ ಕೌರವರ ಸೇನೆ ಮತ್ತು ಪಾಂಡವರ ಸೇನೆ ಕೂಡ ನಾಶವಾಗುವುದನ್ನು ನೋಡ್ತಾ ಇದ್ದಾನೆ. ಪಾಂಡವರು ಮಾತ್ರ ಉಳಿತಾರೆ. ಇದು ಪಾಂಡವರ ವಿಜಯವನ್ನು ತೋರಿಸ್ತಾ ಇದೆ. ಇಲ್ಲಿ ಕೃಷ್ಣ ಈಗಾಗಲೇ ಕೌರವರ ನಾಶಕ್ಕೆ ನಿರ್ಧಾರ ಮಾಡಿದ್ದಾನೆ, ಯೋಜನೆ ಹಾಕಿಕೊಂಡಿದ್ದಾನೆ. ಆದರೆ ಅದನ್ನು ಯುದ್ಧ ಮಾಡು ಅಂತ ಅರ್ಜುನನಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಯಾಕೆಂತ ಹೇಳಿದ್ರೆ, ಕೃಷ್ಣನಿಗೆ ಏನು ಕೌರವರ ಸೈನ್ಯವನ್ನು ಸೋಲಿಸ್ಲಿಕ್ಕೆ ಅಥವಾ ನಾಶ ಮಾಡ್ಲಿಕ್ಕೆ ಏನು ಹೆಚ್ಚು ಸಮಯ ಬೇಡ. ಆದ್ರೆ ಅದನ್ನು ಅರ್ಜುನನ ಕೈಯಲ್ಲಿ ಮಾಡಿಸುವ ಮೂಲಕ ಅಂತಹ ಒಂದು ಕೀರ್ತಿಯನ್ನು ಅರ್ಜುನನಿಗೆ ಕೊಡಬೇಕು ಅಂತ ಹೇಳೋದು ಕೃಷ್ಣನ ಬಯಕೆ. ಯಾಕೆಂದ್ರೆ ಕೌರವರನ್ನು ಸೋಲಿಸಿದಂತಹ ಕೀರ್ತಿಯನ್ನು ಅರ್ಜುನ ಪಡೆಯಬೇಕು. ಯಾಕಂದ್ರೆ ಅರ್ಜುನ ಅವನ ಭಕ್ತ, ಅರ್ಜುನ ಅವನ ಗೆಳೆಯ, ಅತ್ಯಂತ ಪ್ರೀತಿ ಪಾತ್ರನಾದಂತಹ ಗೆಳೆಯ. ಅವನಿಗೆ ಅಂತಹ ಒಂದು ಕೀರ್ತಿಯನ್ನು ದಯಪಾಲಿಸ್ಬೇಕು ಅಂತ ಕೃಷ್ಣ ಇಲ್ಲಿ ಯೋಜನೆ ಹಾಕಿಕೊಂಡಿದ್ದಾನೆ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯ
ವಿಜ್ವಲಂತಿ. ನದಿಗಳು ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ನದಿ ಹೇಗೆ ರಭಸವಾಗಿ ಸಮುದ್ರಾಭಿಮುಖವಾಗಿ ಸಾಗ್ತದೋ, ಆಮೇಲೆ ಅದು ಕೊನೆಯಲ್ಲಿ ಸಮುದ್ರವನ್ನು ಸೇರ್ತದೋ, ಅದೇ ರೀತಿ ಎಲ್ಲಾ ಯೋಧರು ಅವನ ಬಾಯೊಳಗೆ ಸೇರುವುದನ್ನು ಅರ್ಜುನ ಇಲ್ಲಿ ನೋಡ್ತಾ ಇದ್ದಾನೆ. ಅಲ್ಲಿ ಕುರುಕ್ಷೇತ್ರದಲ್ಲಿ ಸೇರಿರುವಂತಹ ಎರಡೂ ಸೇನೆಗಳ ಸೈನಿಕರು, ಭೀಷ್ಮ, ದ್ರೋಣ, ಕರ್ಣ, ಎಲ್ಲಾ ಯೋಧರು, ಮಹಾತ್ಮರು ನದಿಗಳು ಸಮುದ್ರವನ್ನು ಸೇರುವ ರೀತಿ ಅರ್ಜುನನ ಬಾಯಿಯೊಳಗೆ ಸೇರ್ತಾ ಇದ್ದಾರೆ. ಕೃಷ್ಣನ ಬಾಯಿಯೊಳಗೆ ಸೇರುವುದನ್ನು ಅರ್ಜುನ ಇಲ್ಲಿ ನೋಡ್ತಾ ಇದ್ದಾನೆ. ಎಲ್ಲವೂ ಕೃಷ್ಣನಲ್ಲಿ ಲೀನವಾಗುವುದನ್ನು ಅರ್ಜುನ ಇಲ್ಲಿ ಕಾಣ್ತಾ ಇದ್ದಾನೆ ವಿಶ್ವರೂಪದಲ್ಲಿ. ಕಾಲೋಸ್ಮಿ ಲೋಕಕ್ಷಯ ಪ್ರವೃದ್ಧೋ ಲೋಕಾಸ್ತನ ಮಹರ್ತು ಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಶು ಯೋಧಾಃ. ದೇವೋತ್ತಮ ಪರಂ ಪುರುಷನು ಹೀಗೆ ಹೇಳಿದನು. ಭಗವಂತ ಹೀಗೆ ಹೇಳ್ತಾನೆ, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಎರಡೂ ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಭಗವಂತ ಹೇಳ್ತಾ ಇದ್ದಾನೆ, ನಾನೇ ಕಾಲ. 10ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದ, ನಾನೇ ಅಕ್ಷಯವಾದ ಕಾಲ ಅಂತ. ಅರ್ಜುನ ಯುದ್ಧ ಮಾಡದಿರಲು ತೀರ್ಮಾನಿಸಿದ್ದ. ನಾವು 1ನೇ ಅಧ್ಯಾಯದಲ್ಲಿ ನೋಡಿದ್ದೇವಲ್ವಾ, ಅವನ ಸೇನಾವಲೋಕನದಲ್ಲಿ ಅವನು ಅರ್ಜುನ ಯಾವ ರೀತಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ರಥದಲ್ಲಿ ಕುಳಿತಿದ್ದಾನೆ. ಗಾಂಡೀವವನ್ನು ಕೆಳಗಿಟ್ಟು ಅರ್ಜುನ ಕುಳಿತಿದ್ದಾನೆ. ಯಾರನ್ನು ಕೊಲ್ಲದಿರಲು ಅವನು ತೀರ್ಮಾನ ಮಾಡ್ತಾನೆ. ಯಾಕೆಂದ್ರೆ ಎಲ್ಲರೂ ನನ್ನವರು ಅಂತ ಹೇಳುವ ಮೋಹ ಅವನನ್ನು ಬಂಧಿಸಿತ್ತು. ಯಾರನ್ನೂ ನಾನು ಕೊಲ್ಲೋದಿಲ್ಲ, ಎಲ್ಲರೂ ನನ್ನವರು, ಅವರನ್ನು ಕೊಂದು ನಾನೇನು ಸುಖ ಪಡಲಾರೆ ಅಂತ ಹೇಳ್ತಾನೆ ಅರ್ಜುನ. ಆದ್ರೆ ಕೃಷ್ಣನ ಯೋಜನೆ ಬೇರೆಯೇ ಇತ್ತು. ಕೃಷ್ಣ ಹೇಳ್ತಾನೆ, ನೀನು ಕೊಲ್ಲದಿದ್ದರೂ ಅವರು ಬೇರೊಂದು ರೀತಿಯಲ್ಲಿ ಸತ್ತೇ ಸಾಯ್ತಾರೆ. ಅವರು ಸಾಯುವುದು ಖಂಡಿತ, ಅವರ ದೇಹ ನಾಶ ಆಗ್ಲೇಬೇಕು. ಆದ್ರೆ ಇಲ್ಲಿ ಭಗವಂತ ನಿರ್ಧಾರ ಮಾಡಿದ್ದಾನೆ, ಈ ಯುದ್ಧದಲ್ಲಿ ಅವರೆಲ್ಲ ಅರ್ಜುನನ ಮೂಲಕವೇ ಅವರೆಲ್ಲ ಹತರಾಗ್ಬೇಕು ಅಂತ. ಯಾಕೆಂತ ಹೇಳಿದ್ರೆ ಅದು ಕೃಷ್ಣನ ನಿಶ್ಚಯ. ದಾಸರು ಹಾಡ್ತಾರೆ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತ. ಯಾವುದು ಕೃಷ್ಣ ಯೋಜನೆ ಹಾಕ್ತಾನೋ ಅದೇ ನಡೆಯುವುದು. ನಾವೇನ್ ಪ್ಲಾನ್ ಹಾಕಿದ್ರು ಅದು ನಡೆಯುವುದಿಲ್ಲ. ಹರಿಚಿತ್ತ ಸತ್ಯ, ಹರಿಚಿತ್ತಕ್ಕೆ ಬಂದದ್ದು ಮಾತ್ರ ನಡೆಯುತ್ತದೆ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಆದ್ದರಿಂದ ಈ ಯುದ್ಧ ಕೃಷ್ಣನ ಚಿತ್ತಕ್ಕೆ ಬಂದದ್ದು, ನಡೆಯಲೇಬೇಕಿತ್ತು. ತಸ್ಮಾತ್ ಉತ್ತಿಷ್ಟ ಯಶೋ ಲಭಸ್ತ್ವಾ ಜಿತ್ವಾ ಶತ್ರುನ್ ಗುಂಜ ರಾಜ್ಯಂ ಸಮೃದ್ಧಂ ಮಯ ಇವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ಎದ್ದೇಳು, ಯುದ್ಧ ಮಾಡು, ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಕೃಷ್ಣನ ಯೋಜನೆ ಮಾತ್ರ ಯಾವಾಗಲೂ ಜಾರಿಯಾಗ್ತದೆ ಅಂತ ಹೇಳುದು ಇಲ್ಲಿ ನಾವು ಕಾಣ್ತೇವೆ. ಅದಕ್ಕೊಂದು ಉತ್ತಮ ನಿದರ್ಶನ ಇದು, ಉತ್ತಮ ಉದಾಹರಣೆ ಇದು. ಅವನು ಯುದ್ಧ ನಡೆಸಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿ ಆಗಿದೆ. ಅರ್ಜುನನ ಮೂಲಕ ಯುದ್ಧವನ್ನು ಗೆಲ್ಲಬೇಕು ಅಂತ ಹೇಳುವಂತಹ ಯೋಜನೆಯನ್ನು ಕೃಷ್ಣ ಈಗಾಗಲೇ ತಯಾರು ಮಾಡಿದ್ದಾನೆ. ಅದನ್ನು ಕಾರ್ಯಗತಗೊಳಿಸುವುದಷ್ಟೇ ಬಾಕಿ ಇರೋದು, ಅಷ್ಟು ಮಾತ್ರ ಬಾಕಿ. ಈಗ ಕೌರವ ಪಾಂಡವರ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವನ್ನು ಪಾಂಡವರು ಸೋಲಿಸಿದರು. ಅರ್ಜುನ ಕೌರವರನ್ನು ಸೋಲಿಸಿದ ಅಂತ ಹೇಳುವ ಒಂದು ಕೀರ್ತಿ ಅರ್ಜುನನಿಗೆ ಬರಬೇಕು ಅಂತ ಹೇಳುದು
ಕೃಷ್ಣನ ಯೋಜನೆ ಇಲ್ಲಿ. ಕೃಷ್ಣ ಹೇಳ್ತಾನೆ, ನೀನು ನನ್ನ ಕೈಯಲ್ಲಿ ಒಂದು ಸಾಧನ, ನೀನು ನಿಮಿತ್ತ ಮಾತ್ರ. ಆದ್ರಿಂದ ನನ್ನ ಇಚ್ಛೆಯಂತೆ ನೀನು ಯುದ್ಧ ಮಾಡು. ಆದ್ರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ. ನನ್ನ ಇಚ್ಛೆಯಂತೆ ನೀನು ಯುದ್ಧ ಮಾಡು. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಆದ್ರಿಂದ ನಾವು ಕೂಡ ನಿಗದಿತ ಕರ್ತವ್ಯವನ್ನು ದೇವರ ಇಚ್ಛೆ ಅಂತ ಹೇಳಿ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ದೇವರ ಯೋಜನೆ ಅದು. ಏನೇನು ಮಾಡ್ಬೇಕು ದೇವರು ನಮಗೆ ನಿಗದಿತ ಕರ್ತವ್ಯದಲ್ಲಿ ಕೊಟ್ಟಿದ್ದಾನೆ, ಅದನ್ನ ನಾವು ಮಾಡ್ಲೇಬೇಕು. ದೇವರ ಇಚ್ಛೆ ಅಂತ ಹೇಳಿ ನಾವು ಮಾಡ್ಬೇಕು. ಯಾವುದೇ ಫಲದ ಮೇಲೆ ಯಾವುದೇ ಅಪೇಕ್ಷೆ ಇಟ್ಕೊಳ್ಳದೆ ನಾವು, ಕೃಷ್ಣ ಹೇಳಿದ್ದಾನೆ, ಇದು ಕೃಷ್ಣನ ಯೋಜನೆ, ಕೃಷ್ಣನ ಪ್ರೀತಿಗೋಸ್ಕರ ನಾನು ಮಾಡುವಂತಹ ಕೆಲಸ, ಎಲ್ಲವೂ ಕೃಷ್ಣಾರ್ಪಣ ಅಂತ ಹೇಳುವ ಒಂದು ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅರ್ಜುನನ ಮೂಲಕ ನಮಗೆ ಇಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾನೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಜ್ಞಾನಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಾ ಜಹಿಮಾ ವ್ಯದಿಷ್ಟ ಯುದ್ಧಸ್ವತಿ ಜೇತಾಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದ್ದರಿಂದ ಅವರನ್ನು ಕೊಲ್ಲು, ವ್ಯಥಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಹೇಳ್ತಾ ಇದ್ದಾನೆ, ನಿನ್ನ ಶತ್ರುಗಳನ್ನು ನಾನು ಸೋಲಿಸ್ತೇನೆ. ಭಗವಂತ ಎಲ್ಲ ಯೋಜನೆಗಳನ್ನು ತಯಾರಿಸಿದ್ದಾನೆ. ಆಮೇಲೆ ಅದನ್ನು ಅರ್ಜುನನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಅದೇ ರೀತಿ ಭಕ್ತರಿಂದ ಅವನು ಒಳ್ಳೆಯ ಕೆಲಸಗಳನ್ನು ಕಾರ್ಯಗತಗೊಳಿಸ್ತಾನೆ. ಯಾಕೆಂತ ಹೇಳಿದ್ರೆ ಕೃಷ್ಣನ ಯೋಜನೆಗಳೇ ಭಕ್ತರ ಯೋಜನೆಗಳು, ಭಕ್ತರ ಯೋಜನೆಗಳೇ ಕೃಷ್ಣನ ಯೋಜನೆಗಳು. ಇಲ್ಲಿ ಕೃಷ್ಣನ ಯೋಜನೆಯನ್ನು ಅರ್ಜುನ ಕಾರ್ಯಗತ ಮಾಡಲೇಬೇಕಿತ್ತು. ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ ಅಂತ ಹೇಳ್ತಾನೆ ಕೃಷ್ಣ. ನಿನ್ನ ಮೂಲಕ ನಾನು ಅವರನ್ನು ಸೋಲಿಸ್ತೇನೆ. ದಾಸರು ಒಂದು ಕಡೆ ಹಾಡ್ತಾರೆ, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ಅಂದ್ರೆ ಹರಿ ಮತ ಅಂತ ಹೇಳಿದ್ರೆ ಇಲ್ಲಿ ಏನು ಅವನ ಆಲೋಚನೆಗಳು, ಅವನ ವಿಚಾರಗಳು. ಹರಿಯ ಮತವೇ ಹನುಮನ ಮತವು. ಹನುಮನ ಮತವೇ ಹರಿಯ ಮತವು. ಅಂದ್ರೆ ಹನುಮನ ವಿಚಾರಗಳೇ ಹರಿಯ ವಿಚಾರಗಳು, ಹರಿಯ ವಿಚಾರಗಳೇ ಹನುಮನ ವಿಚಾರಗಳು. ಯಾಕಂದ್ರೆ ಭಕ್ತರ ಮತ್ತು ದೇವರ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ದೇವರು ಏನ್ ಮಾಡ್ಬೇಕು ಅಂತ ಹೇಳ್ತಾನೋ ಅದನ್ನು ಭಕ್ತರು ಮಾಡ್ತಾರೆ. ಭಕ್ತರಿಗೆ ಏನು ಮಾಡ್ಬೇಕು ಅಂತ ಅನ್ನಿಸ್ತದೋ ಅದನ್ನು ಕೃಷ್ಣ, ಭಕ್ತರಿಗೆ ಏನು ಅಭಿಲಾಷೆ ಇದೆಯೋ ಅದನ್ನು ಕೃಷ್ಣ ಈಡೇರಿಸ್ತಾನೆ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ ವಾಸ. ದಾಸರ ಹಾಡಿದು. ಯಾಕೆಂತ ಹೇಳಿದ್ರೆ ಭಕ್ತರಿಗೆ ಮಾತ್ರ ಕೃಷ್ಣನ ಯೋಜನೆಗಳು ಅರ್ಥ ಆಗ್ತದೆ. ಯಾಕೆಂತ ಹೇಳಿದ್ರೆ ಕೃಷ್ಣ ಹೇಳಿದ್ದಾನೆ, ನಾನು ಅವರಲ್ಲಿ ವಾಸ ಮಾಡ್ತೇನೆ. ಪುರಂದರ ದಾಸರು ಹನುಮನೊಳ್ ವಾಸ. ಪುರಂದರ ವಿಠಲ ಹನುಮನಲ್ಲಿ ವಾಸ ಮಾಡ್ತಾನೆ. ಅದೇ ರೀತಿ ಭಕ್ತರ ಮನದಲ್ಲಿ ಇರ್ತಾನೆ ಕೃಷ್ಣ. ಅವರ ಮೂಲಕ ಅವನ ಯೋಜನೆಗಳನ್ನು ಜಾರಿಗೊಳಿಸ್ತಾನೆ. ಸಂಜಯೋವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗತಂ ಭೀತ ಪ್ರಣಮ್ಯ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಕೃಷ್ಣನಿಗೆ ಹೀಗೆ ಹೇಳಿದನು. ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತಹ ಮಾತುಗಳು. ಈ ರೀತಿ ಅವನು ಕಾಣ್ತಾ ಇದ್ದಾನೆ ಸಂಜಯ ರಣರಂಗದಲ್ಲಿ. ಅರ್ಜುನ ಯಾವ ರೀತಿ ಭಯಭೀತನಾಗಿ
ಗದ್ಗದ ಕಂಠದಿಂದ ಕೈಗಳನ್ನು ಮುಗಿದುಕೊಂಡು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ ಅರ್ಜುನ. ಇದನ್ನು ಕಾಣ್ತಾ ಇದ್ದಾನೆ ಸಂಜಯ ಕೂಡ. ಅದನ್ನು ಧೃತರಾಷ್ಟ್ರನಿಗೆ ಅವನು ಅರಗುತ್ತಾ ಇದ್ದಾನೆ. ಈ ರೀತಿ ಅರ್ಜುನ ಭಯಭೀತನಾಗಿದ್ದಾನೆ ಮತ್ತು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಅರ್ಜುನ ಕೃಷ್ಣನನ್ನು ಕುರಿತು ಏನು ಪ್ರಾರ್ಥನೆ ಮಾಡ್ತಾನೋ ಅದನ್ನು ನೀವೇ ಓದ್ಬೇಕು. ಅಷ್ಟು ಅದ್ಭುತವಾದಂತಹ ಪ್ರಾರ್ಥನೆಗಳನ್ನು ಮಾಡ್ತಾನೆ ಕೃಷ್ಣನಿಗೆ ಅರ್ಜುನ. ಇದು ನನ್ನ ಬಾಯಿಂದ ನಿಮಗೆ ಕೇಳಿದ್ರೆ ಅಷ್ಟು ರುಚಿ ಇರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನೀವೇ ಅಂತಹ ಆ ಒಂದು ಅರ್ಜುನನ ಮನಸ್ಥಿತಿಯಲ್ಲಿ ನೀವು ಓದಿದ್ರೆ ಅದು ಇನ್ನೂ ನಿಮಗೆ ರುಚಿಯಾಗಿ ಅನ್ನಿಸಬಹುದು. ನಿಮಗೆ ಇನ್ನೂ ಜಾಸ್ತಿ ಅರ್ಥ ಆಗ್ಬಹುದು. ಅದರ ಬಗ್ಗೆ ಹೆಚ್ಚು ನಿಮಗೆ ಅರ್ಥ ಆಗ್ಬಹುದು. ಆದ್ರೂ ನಾನು ಓದ್ತೇನೆ ಇಲ್ಲಿ. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೃತ್ಯ ಜಗತ್ ಪ್ರಹಸ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಃ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಹೃಷಿಕೇಶನೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದ್ದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಇದು ಅರ್ಜುನ ಮಾಡುವಂತಹ ಪ್ರಾರ್ಥನೆ ಕೃಷ್ಣನಿಗೆ. ನೀನು ಆದಿ ಸೃಷ್ಟಿಕರ್ತ, ಆದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ಅವರು ಅಂದ್ರೆ ಬ್ರಹ್ಮಾದಿ ದೇವತೆಗಳು ನಿನಗೆ ಪ್ರಣಾಮಗಳನ್ನು ಅರ್ಪಿಸಲೇಬೇಕು ಅಂತ ಎನ್ನುವುದನ್ನು ಒತ್ತಿ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನೂ ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಯಾವ ರೀತಿ ಕೃಷ್ಣನಿನ್ನ ಹೇಳಿದ್ದಾನೆ ಅರ್ಜುನನಿಗೆ, ಈ ಎಲ್ಲಾ ಭೌತಿಕ ಅಭಿವ್ಯಕ್ತಿಗಳಲ್ಲಿ ನಾನು ವ್ಯಾಪಿಸಿದ್ದೇನೆ ಅಂತ. ಅದನ್ನು ಇವತ್ತು ಅರ್ಜುನ ಕಣ್ಣಾರೆ ನೋಡ್ತಾ ಇದ್ದಾನೆ. ಅವನಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅವನು ಆ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ ಕೃಷ್ಣನಿಗೆ. ಅದನ್ನು ನೋಡಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಸಕೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಕೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಸಾತ್ ಅರ್ಥಂ ಅಸತ್ಕೃತಸ್ತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತ ವಾಪ್ಯಚ್ಯುತ ತತ್ಸಮಕ್ಷಂ ತಚ್ಛಾಮಯೇ ತ್ವಮಃ ಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ, ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತಿದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನನಿಗೀಗ ಪರಮಾಶ್ಚರ್ಯ ಆಗಿದೆ. ನನ್ನ ಪಕ್ಕದಲ್ಲಿ ಕುಳಿತಂತಹ, ರಥದಲ್ಲಿ ಕುಳಿತಂತಹ ಕೃಷ್ಣನೇ ಈ ರೀತಿಯ ವಿಶ್ವರೂಪವನ್ನು ಧರಿಸಿದ್ದಾನೆ ಅಂತ ಹೇಳುದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವನ ಮಹಿಮೆಯನ್ನು, ನಿನ್ನ ಮಹಿಮೆಗಳನ್ನು ತಿಳಿಯದೆ ನಾನು ಸಖ, ಓ ಸಖ, ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ ಅಂತ ಹೇಳಿ ಜ್ಞಾಪಿಸ್ಕೊಳ್ತಾ ಇದ್ದಾನೆ ಇಲ್ಲಿ.
ತನ್ನ ಸ್ಥಲಿಗೆಯನ್ನು ಜ್ಞಾಪಿಸಿಕೊಂಡು ಈಗ ಕ್ಷಮೆ ಬೇಡ್ತಾ ಇದ್ದಾನೆ ಅರ್ಜುನ. ಯಾಕೆಂದ್ರೆ ಸಲಿಗೆಯಿಂದ ಅರ್ಜುನ ಹಿಂದೆ ಈ ರೀತಿ ಎಲ್ಲ ಕರೆದಿದ್ದ, ಕೃಷ್ಣ, ಯಾದವ, ಗೆಳೆಯ, ಓ ಗೆಳೆಯ ಅಂತ ಆ ರೀತಿಯೆಲ್ಲ ಸಂಬೋಧನೆ ಮಾಡಿದ್ದ. ಯಾಕೆಂತ ಹೇಳಿದ್ರೆ ಕೃಷ್ಣನ ಈ ವಿಶ್ವರೂಪ ಅವನಿಗೆ ಅರಿವಿರ್ಲಿಲ್ಲ. ಕೃಷ್ಣ ಈ ರೀತಿ ಎಲ್ಲ ಜಗತ್ತಿನಲ್ಲಿ ಆವರಿಸಿದ್ದಾನೆ, ಇಷ್ಟು ಮಹಾತ್ಮ ಅವನು ಅಂತ ಹೇಳುದು ಅವನಿಗೆ ಗೊತ್ತಿರ್ಲಿಲ್ಲ. ಒಟ್ಟಿಗೆ ಕೂತು ಭೋಜನ ಮಾಡಿದ್ದ ಅರ್ಜುನ, ಕೃಷ್ಣನೊಟ್ಟಿಗೆ ಕೂತು ಒಂದೇ ಶಯ್ಯೆಯಲ್ಲಿ ಮಲಗಿದ್ದ, ಒಂದೇ ಹಾಸಿಗೆಯಲ್ಲಿ ಮಲಗಿದ್ದ ಕೃಷ್ಣನೊಟ್ಟಿಗೆ ಅರ್ಜುನ. ಇದನ್ನೆಲ್ಲ ಜ್ಞಾಪಿಸಿಕೊಂಡು ಕೃಷ್ಣನ ಮುಂದೆ ಮಂಡಿಯೂರಿ ಅರ್ಜುನ ಕ್ಷಮೆ ಬೇಡ್ತಾ ಇದ್ದಾನೆ. ದೀನನಾಗಿ ಕೇಳ್ತಾ ಇದ್ದಾನೆ, ನನ್ನನ್ನು ಕ್ಷಮಿಸು ಕೃಷ್ಣ ಅಂತ. ಎಲ್ಲರೂ ಪೂಜಿಸುವಂತಹ ಪ್ರಭು ನೀನು, ಅಂತವರ ನಾನು ನಿನ್ನನ್ನು ಎಷ್ಟೋ ಸಲ ಅಪಹಾಸ್ಯ ಮಾಡಿದ್ದೇನೆ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅಪಹಾಸ್ಯ ಮಾಡಿದ್ದೇನೆ ಅಂತ ತುಂಬಾ ದೀನನಾಗಿ ಕ್ಷಮೆ ಬೇಡ್ತಾ ಇದ್ದಾನೆ. ಅವನ ಮನಸ್ಸಿಗೆ ಅಷ್ಟು ನೋವಾಗಿದೆ. ನಾವು ದೊಡ್ಡವರು, ನಮಗೆ ಗೊತ್ತಿಲ್ಲದೆ ಇದ್ರೆ, ನಾವು ದೊಡ್ಡವರ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ರೆ ನಾವು ಅವರ ಬಗ್ಗೆ ಸ್ವಲ್ಪ ಅಪಹಾಸ್ಯ ಮಾಡ್ತೇವೆ, ಕೀಳಾಗಿ ಮಾತಾಡ್ತೇವೆ. ಆದ್ರೆ ಅವರ ಸ್ಥಾನದ ಅರಿವಾದಾಗ ನಾವು ಆ ರೀತಿ ಅವರ ಹತ್ರ ನಡ್ಕೊಳ್ಳೋದಿಲ್ಲ. ಮೊದ್ಲು ಅರ್ಜುನನಿಗೆ ಕೃಷ್ಣನ ಸ್ಥಾನದ ಅರಿವಿರ್ಲಿಲ್ಲ, ಆದ್ರಿಂದ ಅವನು ಆ ರೀತಿ ಅವನೊಂದಿಗೆ ಗೆಳೆತನದಿಂದ ಇದ್ದ. ಆದ್ರೆ ಈಗಿನ ಸ್ಥಿತಿಯೇ ಬೇರೆ. ಆದ್ರಿಂದ ಅರ್ಜುನ ಹೇಳ್ತಾನೆ, ಗಂಡನು ಹೆಂಡತಿಯ ಸಲುಗೆಯನ್ನು ಕ್ಷಮಿಸುವಂತೆ, ತಂದೆ ಮಗನ ಉದ್ದಟತನವನ್ನು ಕ್ಷಮಿಸುವಂತೆ ನನ್ನನ್ನು ನೀನು ಕ್ಷಮಿಸು ಬಿಡು ಕೃಷ್ಣ ಅಂತ ಅರ್ಜುನ ಹೇಳಿಕೊಳ್ತಾ ಇದ್ದಾನೆ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಅರ್ಜುನ ಈಗ ಭ್ರಮಿತನಾಗಿದ್ದಾನೆ, ಅವನು ಸಂತೋಷ ಪಟ್ಟಿದ್ದಾನೆ, ಅದೇ ಸಮಯದಲ್ಲಿ ಅವನ ಮನಸ್ಸು ಕೂಡ ಭಯದಿಂದ ತಲ್ಲಣಗೊಂಡಿದೆ. ಆದ್ರಿಂದ ಕೃಪೆ ಮಾಡಿ ನಿನ್ನ ಮೊದಲನೇ ರೂಪವನ್ನು ನನಗೆ ತೋರಿಸು ಅಂತ ಕೃಷ್ಣನ ರೂಪವನ್ನು ನನಗೆ ತೋರಿಸು ಅಂತ ಹೇಳ್ತಾ ಇದ್ದಾನೆ. ಕೃಷ್ಣನೊಂದಿಗೆ ಸಲುಗೆಯಿಂದಿದ್ದು ಅರ್ಜುನ ಅಪರಾಧ ಮಾಡಿದ್ದಾನೆ ಅಂತ ಅವನಿಗೆ ಅನ್ನಿಸ್ತಾ ಇದೆ. ಈಗ ಅರ್ಜುನನಿಗೆ ಕೃಷ್ಣನ ನಾರಾಯಣ ರೂಪವನ್ನು ನೋಡುವಂತಹ ಆಸೆ ಆಗಿದೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ, ಕಿರೀಟಧಾರಿಯಾಗಿ ಗದೆ, ಶಂಖ, ಚಕ್ರ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಕೃಷ್ಣನ ಈ ರೂಪವನ್ನು ನೋಡಲು ಅರ್ಜುನ ಬಯಸ್ತಾನೆ. ಅರ್ಜುನ ನಾರಾಯಣ ರೂಪವನ್ನು, ಶಂಖ, ಚಕ್ರ, ಗದಾ, ಪದ್ಮವನ್ನು ಹಿಡಿದಿರುವಂತಹ ನಾರಾಯಣ ರೂಪವನ್ನು, ಚತುರ್ಭುಜ ರೂಪವನ್ನು ನೋಡ್ಲಿಕ್ಕೆ ಬಯಸುತ್ತಾನೆ. ಅರ್ಜುನನ ಕೋರಿಕೆಯನ್ನು ಕೃಷ್ಣ ಕೂಡಲೇ ಈಡೇರಿಸ್ತಾನೆ. ಅರ್ಜುನನ ಮುಂದೆ ಚತುರ್ಭುಜ ನಾರಾಯಣನ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಕೃಷ್ಣ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ದೃಷ್ಟಪೂರ್ವಂ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು. ಕೃಷ್ಣ ಹೀಗೆ ಹೇಳ್ತಾನೆ, ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಅನಂತವೂ ತೇಜೋಮಯವೂ ಆದ ಈ ಆದಿರೂಪವನ್ನು ನಿನಗಿಂತ ಮೊದಲು ಯಾರೂ ನೋಡಿಲ್ಲ. ನ ವೇದ ಯಜ್ಞಾಧ್ಯಯನ ಧಾನೇ ನ ಚ ಕ್ರಿಯಾಭಿರ್ನೈ ತಪೋಭಿರುಗ್ರೈ ಏವಂ ರೂಪಃ ಶಕ್ಯ ಅಹಂ ಲೋಕೆ ದೃಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ,
ನಿನಗೆ ಮೊದಲು ಯಾರೂ ನನ್ನ ವಿಶ್ವರೂಪವನ್ನು ನೋಡಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಕೃಷ್ಣ ದಯೆಯಿಂದ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿದ್ದಾನೆ. ಅರ್ಜುನನಿಗಿಂತ ಮೊದಲು ಈ ವಿಶ್ವರೂಪವನ್ನು ಯಾರೂ ನೋಡಿಲ್ಲ. ಕುರುಕ್ಷೇತ್ರದಲ್ಲಿ ನೆರೆದಿರುವಂತಹ ಮಹಾತ್ಮರೆನಿಸಿಕೊಂಡಂತಹ ಭೀಷ್ಮ, ದ್ರೋಣ, ಕೃಪರಿಗೂ ಈ ರೂಪವನ್ನು ನೋಡುವಂತಹ ಭಾಗ್ಯ ಸಿಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅರ್ಜುನ ಅವನ ಅಂತರಂಗದ ಭಕ್ತ. ಯುದ್ಧದ ಮೊದಲನೇ ದಿನವೇ ಅರ್ಜುನ ಕೃಷ್ಣನಿಗೆ ಶರಣಾಗತನಾಗಿದ್ದಾನೆ ಮತ್ತು ಪ್ರಾರ್ಥನೆ ಮಾಡಿದ್ದಾನೆ, ನನಗೆ ದಾರಿ ತೋರು, ನಾನು ಅಧೀರನಾಗಿದ್ದೇನೆ, ವಿಚಲಿತನಾಗಿದ್ದೇನೆ, ಯಾವುದು ಸರಿ ಯಾವುದು ತಪ್ಪು, ಇವರೊಂದಿಗೆ ಯುದ್ಧ ಮಾಡ್ಬೇಕೇ ಬೇಡವೇ ಅಂತ ಹೇಳುವ ದ್ವಂದ್ವದಲ್ಲಿ ನಾನು ಸಿಲುಕಿದ್ದೇನೆ ಅಂತ ಹೇಳಿ ದಾರಿ ತೋರು ನನಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಶಿಷ್ಯನಾಗಿ, ಕೃಷ್ಣನ ಶಿಷ್ಯನಾಗಿ ಅರ್ಜುನ ಶರಣಾಗತನಾಗಿದ್ದಾನೆ. ಮತ್ತು ಈವರೆಗೆ ಕೃಷ್ಣ ಹೇಳಿದ್ದನ್ನೆಲ್ಲ ಅರ್ಜುನ ದೃಢವಾಗಿ ನಂಬಿದ್ದಾನೆ. ಕೃಷ್ಣ ಇಲ್ಲಿ ಏನ್ ಹೇಳ್ಕೊಂಡು ಬಂದಿದ್ದಾನೆ ಅದನ್ನೆಲ್ಲ ಅರ್ಜುನ ದೃಢವಾಗಿ ನಂಬಿದ್ದಾನೆ. ಮತ್ತು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಕೂಡ ಅಂಗೀಕರಿಸಿದ್ದಾನೆ. ಇದರಿಂದ ಪ್ರಸನ್ನಗೊಂಡಂತಹ ಕೃಷ್ಣ ತನ್ನ ಅಂತರಂಗದ ಭಕ್ತನಿಗೆ ಈ ರೀತಿಯ ವಿಶ್ವರೂಪವನ್ನು ಈ ವಿಶ್ವರೂಪದಿಂದ ದರ್ಶನ ಕೊಡ್ತಾನೆ. ಹೇಳ್ತಾನೆ, ಈ ರೀತಿಯ ವಿಶ್ವರೂಪವನ್ನು ನಿನಗಿಂತ ಮೊದಲು ಯಾರು ನೋಡಿಲ್ಲ. ವೇದಾಧ್ಯಯನದಿಂದಾಗಲಿ, ತಪಸ್ಸಿನಿಂದಾಗಲಿ, ದಾನದಿಂದಾಗಲಿ ನೋಡಲು ಸಾಧ್ಯವಿಲ್ಲ. ಆದ್ರೆ ಅರ್ಜುನನಿಗೆ ಸಾಧ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅರ್ಜುನನಿಗೆ ದೈವಿ ದೃಷ್ಟಿ ಇದೆ. ಯಾಕೆಂದ್ರೆ ಅವನು ಕೃಷ್ಣನ ಭಕ್ತನಾಗಿದ್ದಾನೆ, ಅಂತರಂಗದ ಭಕ್ತನಾಗಿದ್ದಾನೆ ಮತ್ತು ಶರಣಾಗತನಾದ ಆತ್ಮವಾಗಿದ್ದಾನೆ ಅರ್ಜುನ. ಅದರಿಂದ ನಾವು ಕೂಡ ಕೃಷ್ಣನನ್ನು ನೋಡ್ಬೇಕಾದ್ರೆ ಅಂತಹ ಒಂದು ದೈವಿ ದೃಷ್ಟಿಯನ್ನು ಪಡೆಯಬೇಕು, ದೈವಿ ಅಂತಸ್ತನ್ನು ನಾವು ಪಡೆಯಬೇಕು. ಭಕ್ತರಾಗದೆ ಆ ರೀತಿಯ ದೈವಿ ಸಂಪತ್ತನ್ನು ಅಥವಾ ದೈವಿ ದೃಷ್ಟಿಯನ್ನು ನಮಗೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ ದಾರಿಯಿಂದಲೂ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದಿ ಮತ್ತು ದಿಗ್ಭ್ರಾಂತನಾಗಿದ್ದಿ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ನೀನು ಈಗ ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಕೃಷ್ಣ ಈಗ ಅರ್ಜುನನಿಗೆ ತನ್ನ ದ್ವಿಭುಜಗಳ ಮಾನುಷ ರೂಪವನ್ನು ತೋರಿಸ್ತಾನೆ. ಕೃಷ್ಣನನ್ನು ಆ ರೂಪದಲ್ಲಿ ನೋಡುವುದೇ ಎಲ್ಲರಿಗೂ ಆನಂದದಾಯಕವಾದದ್ದು. ಅದು ಮೋಹಕ ರೂಪ. ನಾವು ಕೃಷ್ಣನ ಫೋಟೋ ನೋಡ್ತೇವೆ, ಕೃಷ್ಣನ ವಿಗ್ರಹ ನೋಡ್ತೇವೆ, ಎಲ್ಲಿಯೂ ವಿಶ್ವರೂಪವನ್ನು ನಾವು ನೋಡುವುದಿಲ್ಲ. ಎಲ್ಲಿಯೂ ಕೃಷ್ಣನ ಮೋಹಕವಾದ ರೂಪವನ್ನೇ ನಾವು ನೋಡುವುದು. ಎಲ್ಲರೂ ಅವನಿಂದ ಆಕರ್ಷಿತರಾಗುತ್ತಾರೆ. ಕೃಷ್ಣನಿಂದ ಆಕರ್ಷಿತರಾಗದವರು ಯಾರಿದ್ದಾರೆ? ಯಾರೂ ಇಲ್ಲ. ಕೃಷ್ಣನ ಫೋಟೋ ಬೇರೆ ಬೇರೆ ರೀತಿಯ ಫೋಟೋಗಳನ್ನು ನಾವು ನೋಡ್ತೇವೆ. ಅವನ ಬಾಲಲೀನೆಗಳನ್ನೆಲ್ಲ ನೋಡುವಂತಹ ಫೋಟೋಗಳನ್ನು ನಾವು ನೋಡ್ತೇವೆ. ಎಷ್ಟು ಆಕರ್ಷಕವಾಗಿರ್ತೇವೆ ಅಂತ ಹೇಳಿದ್ರೆ ಪುನಃ ನೋಡ್ಬೇಕು ಅಂತ ನಮ್ಗೆ ಅನ್ನಿಸ್ತದೆ. ಅಂತಹ ರೂಪ ಭಗವಂತನದ್ದು, ಕೃಷ್ಣ ಪರಮಾತ್ಮನದ್ದು. ಪರಮಪ್ರಭುವಿನ ಬೇರೆ ಯಾವುದೇ ರೂಪಕ್ಕಿಂತ ಇದು ಬಹಳ ಆಕರ್ಷಕವಾದದ್ದು. ಅಂತಹ ರೂಪವನ್ನು ಈಗ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ. ವಿಶ್ವರೂಪದಿಂದ ನಾರಾಯಣ ರೂಪದಿಂದ ಈಗ ಕೃಷ್ಣ ರೂಪದಲ್ಲಿ ಅರ್ಜುನನ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು.
ಭಯಭೀತನಾಗಿದ್ದ ಅರ್ಜುನ ಕೃಷ್ಣನ ಆ ಇದು ವಿಶ್ವರೂಪವನ್ನು ನೋಡಿ, ಅಂತಹ ಭಯಂಕರವಾದ ರೂಪವನ್ನು ನೋಡಿ ಭಯಭೀತನಾಗಿದ್ದ ಅವನಿಗೆ 2 ಕೈಗಳ ರೂಪವನ್ನು ತೋರಿ ಅರ್ಜುನನಿಗೆ ಈಗ ಧೈರ್ಯ ತೋರ್ತಾನೆ ಕೃಷ್ಣ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಈಗ ಅರ್ಜುನ ಶಾಂತನಾಗ್ತಾನೆ, ಅವನ ಮನಸ್ಸು ಸಮಾಧಾನವಾಗಿದೆ, ಅವನ ಮನಸ್ಸಿಗೀಗ ಸಮಾಧಾನವಾಗಿದೆ, ಶಾಂತನಾಗಿದ್ದಾನೆ ಅರ್ಜುನ. ಪುನಃ ಹಿಂದಿನ ಸ್ಥಿತಿಗೆ ತಲುಪಿದ್ದಾನೆ ಅರ್ಜುನ. ಭಯಭೀತಗೊಂಡಂತಹ ಅರ್ಜುನ ಈಗ ಸಮಾಧಾನವಾಗಿದ್ದಾನೆ. ಶ್ರೀ ಭಗವಾನ್ ಉವಾಚ ಸುದುರ್ದರ್ಶನಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಣಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಿರುತ್ತಾರೆ. ಕೃಷ್ಣನ ಈ ರೂಪವನ್ನು ಕಾಣ್ಲಿಕ್ಕೆ ದೇವತೆಗಳು ಸಹಿತ ಕಾಯ್ತಾ ಇರ್ತಾರಂತೆ. ಎಲ್ಲರೂ ಕೃಷ್ಣನ ಈ ದ್ವಿಭುಜ ರೂಪ ಮಾನುಷ ರೂಪ ಏನುಂಟು ಅದನ್ನು ಕಾಣ್ಲಿಕ್ಕೆ ಎಲ್ಲಾ ದೇವತೆಗಳು ಕೂಡ ಹಂಬಲಿಸ್ತಾ ಇರ್ತಾರೆ. ಕೃಷ್ಣ ಹೇಳ್ತಾನೆ, ಭಕ್ತ್ಯಾದನನ್ಯಯ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಕೃಷ್ಣನ 2 ಭುಜಗಳ ರೂಪ ಅತ್ಯಂತ ಮೋಹಕ. ಬ್ರಹ್ಮ ಮತ್ತು ಶಿವ ಎಲ್ಲರೂ ಇದನ್ನು ನೋಡಲು ಕಾತರಿಸುತ್ತಿರುತ್ತಾರೆ. ಕೃಷ್ಣನಿಗೆ ರೂಪ ಉಂಟು, ಗುಣ ಉಂಟು, ಆಕಾರ ಉಂಟು. ಆದ್ರೂ ಕೆಲವರು ಅವನನ್ನು ನಿರ್ವಿಕಾರ, ನಿರಾಕಾರ ಅಂತ ಹೇಳಿ ಕರೆಯುತ್ತಾರೆ, ನಿರ್ಗುಣ ಎಂದು ಕರೆಯುತ್ತಾರೆ. ಇದನ್ನೇ ಕೃಷ್ಣ ಹೇಳುದು ಅವಜಾನಂತಿ ಮಾಂ ಮೂಢ ಅಂತ. ಮಾನುಷೀಂ ತನುಮಾಚಿತಂ. ಅವನು ಮನುಷ್ಯ ರೂಪದಲ್ಲಿ ಬಂದಾಗ ಮೂಢರು ಅವನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಪರಂಪರೆಯಿಂದ ಬಂದ ಗುರುಗಳಿಂದ ಅವರನ್ನು ಆಶ್ರಯಿಸಿ ನಾವು ಕೃಷ್ಣನ ಬಗ್ಗೆ ತಿಳಿಬೇಕು. ಯಾವ ರೀತಿ, ಯಾಕೆಂತ ಹೇಳಿದ್ರೆ ಗುರುಗಳು ಅಂತಹ ಪರಂಪರೆಯಿಂದ ಬಂದಂತಹ ಗುರುಗಳು ಮಾತ್ರ ನಮಗೆ ಸಾಕ್ಷಿ ಸಮೇತ ವಿಚಾರ ಮಂಡನೆ ಮಾಡ್ಲಿಕ್ಕೆ ಸಾಧ್ಯ. ವಿಚಾರ ಮಂಡನೆ ಮಾಡಿ ನಮಗೆ ಅರ್ಥ ಆಗುವ ರೀತಿ ಹೇಳ್ತಾರೆ. ಯಾರು ಅನನ್ಯ ಭಕ್ತಿಯಿಂದ ಕೃಷ್ಣನನ್ನು ಸೇವೆ ಮಾಡ್ತಾರೋ, ಭಕ್ತಿಯನ್ನು ಇಡ್ತಾರೋ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣನ ದರ್ಶನವಾಗ್ತದೆ. ನೀವು ಯಾವ್ದನ್ನಾದ್ರೊಂದು ಸಾಧಿಸ್ಬೇಕಂತ ಹೇಳಿದ್ರೆ ಕಷ್ಟ ಪಡ್ಲೇಬೇಕು. ಅಂದ್ರೆ ಯಶಸ್ಸಿಗೆ ಯಾವುದೇ ಅಡ್ಡದಾರಿಗಳಿಲ್ಲ, ಶಾರ್ಟ್ಕಟ್. ಸಕ್ಸಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ, ಕಷ್ಟ ಪಡ್ಲೇಬೇಕು, ಸಾಧನೆ ಮಾಡ್ಲೇಬೇಕು. ಹಾಗೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಭಕ್ತಿ ಮಾರ್ಗ ಒಂದೇ ದಾರಿ, ಏಕಚಿತ್ತದ ಭಕ್ತಿ ಸೇವೆ ಮಾತ್ರ ಒಂದೇ ದಾರಿ ಅಂತ ಕೃಷ್ಣ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಬೇರೆ ಯಾವುದೇ ಪ್ರಕ್ರಿಯೆಗಳನ್ನು ಬಳಸಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ಕರ್ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ
ಕಲ್ಮಶದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವರೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವರೋ, ನನ್ನನ್ನು ನನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಇದು 11ನೇ ಅಧ್ಯಾಯದ ಸಾರಾಂಶ. ಭಕ್ತಿ ಸೇವೆಯಲ್ಲಿ ಯಶಸ್ಸು ಸಾಧಿಸಲು ಅವಶ್ಯವಾದ ಮಾರ್ಗವನ್ನು ತೋರಿಸುವಂತಹ ಒಂದು ಶ್ಲೋಕ ಇದು. ಕರ್ಮವನ್ನು ಕುರಿತು ಹೇಳುವುದಾದ್ರೆ, ಮನುಷ್ಯನು ತನ್ನ ಪೂರ್ಣ ಶಕ್ತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಬೇಕು. ಕೃಷ್ಣನಿಗೆ ಸಂಬಂಧಪಡದ ವಿಷಯಗಳಿಂದ ಆದಷ್ಟು ದೂರವಿರಬೇಕು. ಕರ್ಮ ಮಾಡಿದ್ರೂ ಕೂಡ ಕರ್ಮ ಫಲದಲ್ಲಿ ಯಾವುದೇ ಅಪೇಕ್ಷೆ ಇರಬಾರದು. ಉದಾಹರಣೆ, ವ್ಯಾಪಾರ ಮಾಡ್ಬೋದು. ನೀವು ವ್ಯಾಪಾರದಿಂದ ಬಂದಂತ ಒಂದು ಸ್ವಲ್ಪ ಅಂಶ ಲಾಭವನ್ನಾದ್ರೂ ನೀವು ಕೃಷ್ಣನಿಗೋಸ್ಕರ ಮೀಸಲಿಡಬೇಕು. ಯಾರಾದ್ರೂ ಮಂದಿರ ಕಟ್ತಾ ಇದ್ರೆ ಅಲ್ಲಿ ನೀವು ನಿಮ್ಮ ಸೇವೆ ಸಲ್ಲಿಸಬಹುದು. ನಿಮ್ಮ ಒಂದಿನಿತು ಪಾಲನ್ನು ಅವರಿಗೆ ಕೊಡಬಹುದು. ಸಾಧ್ಯವಾದಷ್ಟು ತನು ಮನದಿಂದ ಸಹಾಯ ಮಾಡಬಹುದು. ಭೂಮಿ ಉಳ್ಳವರಾದ್ರೆ ಕೃಷ್ಣನಿಗೆ ಹೂ, ತುಳಸಿ, ಹಣ್ಣು, ತರಕಾರಿಗಳನ್ನು ಬೆಳೆಯಬಹುದು. ಈ ರೀತಿ ನಾವು ಮಾಡಿದ್ರೆ ಪರಿಪೂರ್ಣವಾಗಿ ಕೃಷ್ಣನಲ್ಲಿಗೆ ಹೋಗ್ಬೋದು ಅಂತ ಹೇಳುವುದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರಿಗೆ ಕೃಷ್ಣನೇ ಬದುಕಿನ ಪರಮ ಗುರಿಯಾಗಿದೆಯೋ, ಯಾವ ಜೀವಿಗಳ ಮಿತ್ರ ಕೃಷ್ಣಾಂತ ಅವರು ಅನ್ನಿಸ್ಕೊಂಡಿರ್ತಾರೋ, ಭಾವಿಸ್ಕೊಂಡಿರ್ತಾರೋ ಅಂತಹವನು ನಿಶ್ಚಯವಾಗಿ ನನ್ನಲ್ಲಿಗೆ ಬರುವನು. ಇದು 11ನೇ ಅಧ್ಯಾಯದ ಸಾರಾಂಶ. ಹರೇ ಕೃಷ್ಣ.